ಮಾಸ್ಕ್ ಇಲ್ಲದವರು ಅಲ್ಲಿ ಪಕ್ಕದಲ್ಲಿ ಮೆಡಿಕಲ್ ಇದೆ, ಅಲ್ಲಿ ಹೋಗಿ ತೆಗೆದುಕೊಳ್ಳಬಹುದು. ಬಂಧುಗಳೇ, ರೋಟರಿ ಕ್ಲಬ್ ಮಂಗಳೂರು ಪೂರ್ವ, ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ, ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಇದರ ಆಶ್ರಯದಲ್ಲಿ ವರ್ಷಂಪ್ರತಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮ, ಇದಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಎನಿಮಲ್ ಕೇರ್ ಟ್ರಸ್ಟ್ ಮಂಗಳೂರು. ಈ ಒಂದು 19ನೇ ವರ್ಷದ ಹುಚ್ಚು ನಾಯಿ ನಿಯಂತ್ರಣ ಲಸಿಕಾ ಶಿಬಿರ, ಇದೊಂದು ಉಚಿತವಾದಂತಹ ಶಿಬಿರ. ಈ ಕಾರ್ಯಕ್ರಮವನ್ನು ಇದೀಗ ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಇದರ ಅಧ್ಯಕ್ಷರಾದಂಥ ವಿನ್ಸೆಂಟ್ ನಸರತ್, ಅದೇ ರೀತಿ ಕಾರ್ಯದರ್ಶಿಯಾದಂತಹ ಬಾಲಕೃಷ್ಣ ಶೆಟ್ಟಿ ಇವರು ನಮ್ಮ ಜೊತೆಯಲ್ಲಿದ್ದಾರೆ. ಇವರನ್ನ ನಾವು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಇದರ ಎಲ್ಲ ಸದಸ್ಯರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ನಾವು ಈ ಸಂದರ್ಭದಲ್ಲಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಇದರ ಅಧ್ಯಕ್ಷರಾದಂತಹ ಶ್ರೀಮತಿ ಸವಿತಾ ಸಂತೋಷ್, ಅದೇ ರೀತಿ ಕಾರ್ಯದರ್ಶಿ ಮಧು ಕಿರಣ್ ಗಟ್ಟಿ ಕೊಲ್ಯ, ಇವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಇವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಮೋಹನ್ ಮಾಡೂರು, ಇವರು ನಮ್ಮ ಜೊತೆಯಲ್ಲಿದ್ದಾರೆ. ಅದೇ ರೀತಿ ಸಮಾಜ ಸೇವಾ ನಿರ್ದೇಶಕರಾದಂತಹ ಶ್ರೀ ಜಯಂತ್ ನೇತಿಲ, ಇವರು ನಮ್ಮ ಜೊತೆಯಲ್ಲಿದ್ದಾರೆ. ಇವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರಾದಂತಹ ಎಚ್ ಪ್ರಕಾಶ್ ಕೊಲ್ಯ, ಇವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಟ್ರಸ್ಟ್ನ ಕಾರ್ಯದರ್ಶಿ ಆದಂತಹ ರಾಜೇಶ್ ಕುಮಾರ್ KS, ಇವರು ನಮ್ಮ ಜೊತೆಯಲ್ಲಿದ್ದಾರೆ. ಇವರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಸಾರ್ವಜನಿಕ ಶಾರದಾ ಮಹೋತ್ಸವ ಸಮಿತಿಯ ಗೌರವ ಸಲಹೆಗಾರರಾದಂತಹ ಶ್ರೀ ಸೌಂದರ್ಯ ರಮೇಶ್ ಕೊಲ್ಯ, ಇವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶಾರದಾ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸೀತಾರಾಮ್ ಬಂಗೇರ, ಇವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಇವರನ್ನು ಕೂಡ ನಾವು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಸಮಿತಿಯ ಉಪಾಧ್ಯಕ್ಷರಾದಂತಹ ಶ್ರೀ ಭಗವಂತ ಶೆಟ್ಟಿ ಕೊಲ್ಯ, ಇವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಬಂದಂತಹ ನಮ್ಮ ಅದೇ ರೀತಿ ಹಿರಿಯರಾದಂತಹ ಶ್ರೀಯುತ ತೋನ್ಸೆ ಪುಷ್ಕರ್ ಕುಮಾರ್, ಇವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಬಂದಂತ ನಮ್ಮ ಎಲ್ಲ ಜಂಟಿ ಸಂಸ್ಥೆಗಳ ಸರ್ವ ಸದಸ್ಯರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಇದ್ದೇನೆ. ಅದೇ ರೀತಿ ಎನಿಮಲ್ ಕೇರ್ ಟ್ರಸ್ಟ್ ಇದರ ಪ್ರಮುಖರಾದಂತಹ ಮಮತಾ ರಾವ್, ಇವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅದೇ ರೀತಿ ಎಲ್ಲ ಎನಿಮಲ್ ಕೇರ್ ಟ್ರಸ್ಟ್ ನ ಸಿಬ್ಬಂದಿ ವರ್ಗ, ಇವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಜಂಟಿ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನ ನಮ್ಮ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಇದರ ಅಧ್ಯಕ್ಷರಾದಂತಹ ವಿನ್ಸೆಂಟ್ ನಸರತ್, ಇವರು ಒಂದೆರಡು ಮಾತುಗಳನ್ನು ಆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಿಂದಿನ ಹಲವು ವರ್ಷಗಳಿಂದ ನಮ್ಮ ರೋಟರಿ ಕ್ಲಬ್ ಮಂಗಳೂರು ಪೂರ್ವ, ರೋಟರಿ ಸಮುದಾಯ ದಳ ಸೋಮೇಶ್ವರ ಕೊಲ್ಯ, ಶ್ರೀ ಶಾರದಾ ಮಹೋತ್ಸವ ಸಮಿತಿ, ಯುವ ವಾಹಿನಿ ಹಾಗೂ ಎನಿಮಲ್ ಕೇರ್ ಟ್ರಸ್ಟ್ನಿಂದ ಇದರ ಸಹಯೋಗದಲ್ಲಿ ನಡೀತಾ ಬಂದಿದೆ. ಇದರ ಸದುಪಯೋಗವನ್ನು ಕೊಲ್ಯ ಸೋಮೇಶ್ವರದ ಜನತೆ ಪಡೆದುಕೊಳ್ತಾ ಇದ್ದಾರೆ. ಕಳೆದ ವರ್ಷ ನಮಗೆ ಕೋವಿಡ್ನಿಂದ ಈ ಶಿಬಿರವನ್ನು ನಡೆಸಲು ಆಗಲಿಲ್ಲ. ಎನಿಮಲ್ ಕೇರ್ ಟ್ರಸ್ಟ್ನವರು ಎಂದಿನಂತೆ ಈ ವರ್ಷವೂ ಕೂಡ ದೇಸಿ ನಾಯಿ ಬೆಕ್ಕಿನ ದತ್ತು ಕೊಡುವ ಕಾರ್ಯಕ್ರಮ ನಂಬಿಕೊಂಡಿದ್ದಾರೆ. ಈ ಪರಿಸರದ ಜನತೆ ಆದಷ್ಟು ಅನುಕೂಲವಾಗಿದ್ದಲ್ಲಿ ಅವರನ್ನು ಈ ಮುದ್ದು ಮರಿಗಳನ್ನು ತೆಗೆದುಕೊಂಡು ಹೋಗಿ ಸಾಕಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಮೂಕ ಪ್ರಾಣಿಗಳಿಗೆ ಕೊಟ್ಟ ಪ್ರೀತಿಯು, ಅತ್ಯಂತ ಪ್ರೀತಿಯು ತುಂಬ ಗಮನವಾಗಿದ್ದು, ಇದರ ಸದುಪಯೋಗವನ್ನು ನಾವು ತೆಗೆದುಕೊಂಡೋಗಿ ಸಾಕಿ ಸಲಹೆ ಇದನ್ನು ಯಶಸ್ವಿಯಾಗಿ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಅವರ ಕಾರ್ಯವೈಖರಿಯನ್ನು ಕಂಡಿದ್ದೇವೆ. ಅವರು ಬೀದಿಯಲ್ಲಿದ್ದ ನಾಯಿಗಳನ್ನು ಹಾಗೂ ತುಂಬ ಅಸ್ವಸ್ಥತೆಯಲ್ಲಿದ್ದ ನಾಯಿಗಳನ್ನು ತಂದು ಆರೈಕೆ ಮಾಡಿ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದಾರೆ.
ಇಲ್ಲಿ ಹುಟ್ಟಿದ ಈ ಮುದ್ದು ಮರಿಗಳನ್ನು ತಾವು ತೆಗೆದುಕೊಂಡು ಹೋಗಿ ಪುಣ್ಯ ಕಟ್ಟಿಕೊಳ್ಳಬೇಕಾಗಿ ನಾನು ಧ್ವನಿಸಿದ್ದೇನೆ. ಹಾಗೂ ಈ ಕಾರ್ಯಕ್ರಮ ಆಯೋಜಿಸಿದ ಮಂಗಳೂರು ಪೂರ್ವ ರೋಟರಿ ಸಮುದಾಯ ದಳ, ಶಾರದೋತ್ಸವ ಸಮಿತಿ, ಯುವ ವಾಹಿನಿ ಹಾಗೂ ಎನಿಮಲ್ ಕ್ರಿಯೇಷನ್ಸ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಅಭಿನಂದಿಸುತ್ತಾರೆ. ಎಲ್ಲರಿಗೂ ವಂದನೆಗಳು. 19 ವರ್ಷದಿಂದ ಆ್ಯಂಟಿ ರ್ಯಾಬಿಸ್ ವ್ಯಾಕ್ಸಿನೇಷನ್ ಅನ್ನು ಮಾಡ್ತಾ ಬಂದಿರುವಂಥ ರೋಟರಿ ಸಮುದಾಯ ದಳ ಹಾಗೂ ಅನಿಮಲ್ ಕೇರ್ ಟ್ರಸ್ಟ್ ಶಾರದಾ ಮಹೋತ್ಸವ ಸಮಿತಿಯವರು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಹಾಗೂ ಧನ್ಯವಾದಗಳು ಸಹ. 1886 ಜುಲೈ 16ರಂದು ಫಸ್ಟ್ ಆ್ಯಂಟಿ ರ್ಯಾಬಿಸ್ ವ್ಯಾಕ್ಸಿನೇಷನನ್ನು ಲೂಯಿಸ್ ಪ್ಯಾಸ್ಚರ್ ಸ್ಟಾರ್ಟ್ ಮಾಡಿದರು. ಅಲ್ಲಿಂದ ಇಲ್ಲಿಯವರೆಗೆ ಸಾವಿರಾರು ಮಂದಿ ಆ್ಯಂಟಿ ರ್ಯಾಬಿಸ್ ಕಾಯಿಲೆಗಳಿಂದ ಜೀವವನ್ನು ಉಳಿಸಿಕೊಂಡು ಬರ್ತಾ ಇದ್ದಾರೆ. ಮೊದಲು ಆ್ಯಂಟಿ ರ್ಯಾಬಿಸ್ ಬರಬೇಕಿದ್ರೆ ಮೊದಲು ಇವನ್ ಆ್ಯಂಟಿ ರ್ಯಾಬಿಸ್ ವ್ಯಾಕ್ಸಿನೇಷನ್ ತಗೊಳ್ಳದಿದ್ದವರು ಸಹ ತುಂಬ ಜನ ಈ ಕಾಯಿಲೆಯಿಂದ ಸಾಯ್ತಾ ಇದ್ದರು. ಈ ಆ್ಯಂಟಿ ರ್ಯಾಬಿಸ್ ವ್ಯಾಕ್ಸಿನೇಷನ್ ಮಾಡಿ ರೋಟರಿ ಸಮುದಾಯದ ವಲ್ಯ ಇಲ್ಲಿನ ಎಲ್ಲ ಸದಸ್ಯರಿಗೆ ಧನ್ಯವಾದಗಳಾಗಿ ಹೇಳುತ್ತಾ, ಈ ಮುಂದಿನ ದಿವಸದಲ್ಲಿ ಸಹ ಆ್ಯಂಟಿ ರ್ಯಾಬಿಸ್ ವ್ಯಾಕ್ಸಿನ್ ಮಾಡಿ ಜನರು ಇದನ್ನು ಉತ್ತಮವಾಗಿ ಬಳಸಿಕೊಳ್ಳಿ, ಆ್ಯಂಟಿ ರ್ಯಾಬಿಸ್ ಕಾಯಿಲೆಯಿಂದ ಪ್ರಿವೆನ್ಷನ್ ಮಾಡಿಕೊಳ್ಳಿಕ್ಕೆ ರ್ಯಾಬಿಸನ್ನು ಹಾಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತೇನೆ. ಹಾಗೂ ರೋಟರಿ ಸಮುದಾಯದ ಎಲ್ಲ ಸದಸ್ಯರಿಗೆ ಅಗೇನ್ ವಿ ಎಕ್ಸ್ಟೆಂಡ್ ಅವರ್ ಸಪೋರ್ಟ್ ಟು ಆಲ್ ಆಕ್ಟಿವಿಟೀಸ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಜೊತೆ ಎನಿಮಲ್ ಕೇರ್ ಟ್ರಸ್ಟ್ನ ಪ್ರಮುಖರಾದಂತಹ ಮಮತಾ ರಾವ್ ನಮ್ಮ ಜೊತೆಲಿದ್ದಾರೆ. ಇವರು ತಮ್ಮೆರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಿದ್ದಾರೆ. ನಮಸ್ಕಾರ, ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ಮಮತಾ ರಾವ್ ಅಂತ, ಆನಿಮಲ್ ಕೇರ್ ಟ್ರಸ್ಟ್ ವಾಲಂಟಿಯರು. ಒಂದೆರಡು ಮಾತುಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದನೇದಾಗಿ ನಾವು ಕೆಲವು ಮರಿಗಳನ್ನ ತಂದಿದ್ದೇವೆ ಇಲ್ಲಿ ಅಡಾಪ್ಷನ್ಗೆ. ಸೊ ಇವುಗಳು ದೇಸಿ ನಾಯಿ ಮರಿಗಳು, ಬೆಕ್ಕಿನ ಮರಿಗಳು. ಸೊ ಇವುಗಳು ನಮ್ಮ ದೇಶದ ಮರಿಗಳು. ಜಾಸ್ತಿ ತರಲಿಲ್ಲ ಇವತ್ತು, ಬಟ್ ನಮ್ಮಲ್ಲಿ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿದರೆ ನಮ್ಮಲ್ಲಿ ನಾವು ಪದೇ ಪದೇ ರಕ್ಷಿಸ್ತಾನೆ ಇರ್ತೇವೆ, ಅವುಗಳಿಗೆ ಒಳ್ಳೆ ಮನೆಯನ್ನು ಹುಡುಕ್ತಾನೆ ಇರ್ತೇವೆ. ಸೊ ದಯವಿಟ್ಟು ನಮ್ಮ ನಂಬರ್ ತೊಗೊಂಡು ನಮಗೆ ಕಾಂಟ್ಯಾಕ್ಟ್ ಮಾಡಿ, ದೇಸಿ ಮರಿಗಳನ್ನ ಅಡಾಪ್ಟ್ ಮಾಡಿ. ಫಾರಿನ್ ನಾಯಿಗಳು, ಬೆಕ್ಕುಗಳು ನಮ್ಮ ಈ ಸೆಕೆ ವೆದರ್ಗೆ, ನಮ್ಮ ಮಳೆಗಾಲಕ್ಕೆ, ನಮ್ಮ ಊಟಕ್ಕೆಲ್ಲ ಅಷ್ಟು ಹೊಂದಾಣಿಕೆ ಆಗಲಿಕ್ಕಿಲ್ಲ. ಆದರೆ ನಮ್ಮ ಮರಿಗಳು ದಾರಿಯಲ್ಲಿ ಬಿಸಾಡೋ ಬದಲು ಅವುಗಳಿಗೆ ಮನೆ ಕೊಡಿ, ದತ್ತು ತಗೊಳ್ಳಿ ಅಂತ ಕೇಳ್ಕೊಳ್ತೇವೆ. ಎರಡನೇದಾಗಿ ವೆರಿ ಇಂಪಾರ್ಟೆಂಟ್ ಅಂದರೆ, ದಾರಿಯಲ್ಲಿ ಮರಿಗಳನ್ನ ಬಿಸಾಕೋಬಾರ್ದು. ಆ ಹೆಣ್ಣನ್ನು ನೀವು ಅಡಾಪ್ಟ್ ಮಾಡಿದಾಗ ಅದಕ್ಕೊಂದು ಆಪರೇಷನ್ ಮಾಡಿಸ್ಬೇಕು. ಅದೊಂದು 7-8 ಮಂತ್ಸ್ ಇಯರ್ ಓಲ್ಡ್ ಆದಾಗ ಅದಕ್ಕೊಂದು ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಅಂತ ಹೇಳ್ತೇವೆ, ABC. ಅದನ್ನು ನೀವು ಆ ಸರ್ಜರಿ ಮಾಡಿದಾಗ ಅದು ಮರಿ ಹಾಕೋದಿಲ್ಲ. ಸೊ ನಮಗೆ ಮೋಸ್ಟ್ಲಿ ಸಿಗೋದು ಹೆಣ್ಣು ಮರಿಗಳು ದಾರಿಯಲ್ಲಿ. ಗಂಡನ್ನು ಫಸ್ಟ್ ತೊಗೊಂಡು ಹೋಗ್ತಾರೆ ಎಲ್ಲ ಕಡೆ, ಆದರೆ ಒಂದು 8 ಮರಿಗಳನ್ನ, ಹೆಣ್ಣು ಮರಿಗಳನ್ನ ಮಾರ್ಕೆಟ್ಗಳಲ್ಲಿ ದಾರಿಯಲ್ಲಿ ಬಿಡ್ತಾರೆ. ಸೊ ನೀವು ಹೆಣ್ಣನ್ನೇ ತಗೊಳ್ಳಿ, ಯಾಕಂದರೆ ಅದಕ್ಕೇನಕ್ಕೆ ನಾವು ಅಸಡ್ಡೆಯಿಂದ ನೋಡಬೇಕಲ್ವಾ. ಸೊ ಅದಕ್ಕೆ ನೀವು ಮನೆ ಕೊಟ್ಟು ಅದನ್ನು ಚೆನ್ನಾಗಿ ನೋಡಿಕೊಂಡು ಅದಕ್ಕೊಂದು ಆಪರೇಷನ್ ಮಾಡಿದರೆ ಗಂಡುಗಳು ನಿಮ್ಮ ಮನೆಗೂ ಬರೋದಿಲ್ಲ, ಆಮೇಲೆ ಹೆಣ್ಣುಗಳಿಗೂ ಒಂದು ಮನೆ ಸಿಗ್ತದೆ. ಅವುಗಳು ಚೆನ್ನಾಗಿ ನೋಡ್ಕೊಳ್ತವೆ, ತುಂಬ ಲಾಯಲ್ ಆಗಿರ್ತವೆ. ಯಾಕಂದರೆ ಅವುಗಳು ಮನೆ ಬಿಟ್ಟು ಓಡಿ ಹೋಗುವಂಥ ಸ್ವಭಾವ ಇರಲ್ಲ ಅವಕ್ಕೆ. ಸೊ ಅದಕ್ಕೋಸ್ಕರ ಅದಕ್ಕೊಂದು ಆಪರೇಷನ್ ಮಾಡಿದರೆ ಮರಿ ಹಾಕೋದಿಲ್ಲ. ಆಪರೇಷನ್ ಬಗ್ಗೆನೂ ನಮ್ಮ ಹತ್ರ ಮಾತಾಡಿ ನಾವು ಹೇಳ್ತೇವೆ, ಎಲ್ಲಿ ಹೋಗ್ಬೋದು, ಎಷ್ಟಾಗ್ತದೆ, ಯಾವಾಗ ಮಾಡಬೇಕು, ಅದರಿಂದ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಅದೆಲ್ಲ ನಾವು ಮಾತಾಡ್ತೇವೆ, ನಿಮಗೆ ಎಜುಕೇಟ್ ಮಾಡ್ತೇವೆ, ನೋ ಪ್ರಾಬ್ಲಮ್. ಸೊ ಅದೆರಡು ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ಆ್ಯನಿಮಲ್ ಕೇರ್ ಟ್ರಸ್ಟ್ ಅವರು 22 ವರ್ಷದಿಂದ ಮಂಗಳೂರಲ್ಲಿ ಪ್ರಾಣಿಗಳ ಸೇವೆ ಮಾಡ್ತಾ ಇದ್ದೇವೆ, ದಾರಿ ಬೆಕ್ಕುಗಳು, ನಾಯಿಗಳು. ಸೊ ನೀವು ಅವುಗಳಿಗೆ ಮನೆ ಕೊಡೋದ್ರಿಂದ ಅದು ರಿಯಲಿ ನೀವು ನಮಗೆ ಹೆಲ್ಪ್ ಮಾಡ್ದಂಗಾಗುತ್ತೆ, ಸಮಾಜಕ್ಕೆ ಹೆಲ್ಪ್ ಮಾಡ್ದಂಗಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಶ್ರೀ ಶಾರದಾ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಇದರ ಅಧ್ಯಕ್ಷರಾದಂಥ ಪ್ರಕಾಶ್ ಎಚ್ ಕೊಲ್ಯ ಇದ್ದಾರೆ. ತಾವು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತೀವಿ. ಇಂದಿನ ಈ ಅನಿಮಲ್ ಕೇರ್ ಟ್ರಸ್ಟ್ನ ಈ ಒಂದು ಕಾರ್ಯಕ್ರಮ, ಪ್ರಾಣಿ ಲಸಿಕಾ ಕೇಂದ್ರ, ಕೋವಿಡ್-19 ನಾವು ಯಾವ ಥರ 2 ಇಂಜೆಕ್ಷನ್ ತಗೊಂಡಿವ, ಅದೇ ಥರ ಈ ನಾಯಿಗಳಿಗೆ ಸಹ ಒಂದು ಇಂಜೆಕ್ಷನ್ ಕೊಡುವ ಈ ಒಂದು ಇದು ಭಾಳ ವರ್ಷದ ಉಂಟು. ಆದರೆ ಕಳೆದ ವರ್ಷ ಈ ಕೊರೋನಾ ಭೀತಿಯಿಂದ ಈ ಜಾಗದಲ್ಲಿ ನಡೀಲಿಲ್ಲ. ಈ ವರ್ಷ ನಡೆಸ್ತಾ ಇದ್ದಾರೆಲ್ಲ, ಅವರಿಗೆಲ್ಲ ಒಂದಿಷ್ಟ ಇದರಲ್ಲೆಲ್ಲ
ನಮ್ಮ ಸಾರ್ವಜನಿಕ ಬಂಧುಗಳು ಪಾಲ್ಗೊಂಡು ಅವರಿಗೊಂದು ಸಹಕಾರ ಕೊಡಬೇಕು. ಈ ನಿಟ್ಟಿನಲ್ಲಿ ಪ್ರಾಣಿಗಳ ಒಂದು ಸಂರಕ್ಷಣೆ, ಧಾರ್ಮಿಕ ಸಾಂಸ್ಕೃತಿಕ ಚಟುವಟಿಕೆ ಹೇಗಿರ್ತದೋ ಹಾಗೆ ನಮ್ಮ ಪ್ರಾಣಿ ರಕ್ಷಣೆಯು ಒಂದು ಅವಿಭಾಜ್ಯ ಅಂಗವಾಗಿರಲಿ ಅಂತ ಇವತ್ತಿನಲ್ಲಿ ಹೇಳುತ್ತಾ ಈ ಒಂದು ಅವಕಾಶಕ್ಕೆ ನನಗೆ ಅವಕಾಶ ಕೊಟ್ಟಂಥ ಈ ಒಂದು ಅನಿಮಲ್ ಕೇರ್ ಟ್ರಸ್ಟ್ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಸಮಿತಿ ಪರವಾಗಿ ಅನಂತ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್. ಧನ್ಯವಾದಗಳು. ಶ್ರೀ ಶಾರದಾ ಸೇವಾ ಟ್ರಸ್ಟ್ ಅಧ್ಯಕ್ಷರಾದಂತಹ ಪ್ರಕಾಶ್ ಎಚ್ ಕುರಿಯ ಬಂಧುಗಳೇ, 19ನೇ ವರ್ಷದ ಉಚಿತ ಹುಚ್ಚು ನಾಯಿ ನಿಯಂತ್ರಣ ಲಸಿಕಾ ಶಿಬಿರವು ಇದೀಗ ಕೆಲವೇ ಕ್ಷಣದಲ್ಲಿ ಪ್ರಾರಂಭವಾಗಲಿದ್ದು, ನಮ್ಮ ಸರಳ ಉದ್ಘಾಟನಾ ಸಮಾರಂಭಕ್ಕೆ ಬಂದು ಸಹಕರಿಸಿದಂಥ ಎಲ್ಲ ಸಂಘ ಸಂಸ್ಥೆಯ ನಮ್ಮ ಪದಾಧಿಕಾರಿಗಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ಸತತ 2ನೇ ವರ್ಷ ಉಚಿತ ದೇಸಿ ಬೆಕ್ಕು ಹಾಗೂ ನಾಯಿ ಮರಿಗಳ ದತ್ತು ಕೊಡುವ ಒಂದು ಕಾರ್ಯಕ್ರಮವೂ ಕೂಡ ಇದರ ಜೊತೆಯಲ್ಲಿ ನಡೀತಾ ಉಂಟು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಈ ಒಂದು ಸಾಕು ನಾಯಿ ಹಾಗೂ ಬೆಕ್ಕಿನ ಮರಿಯನ್ನ ದತ್ತು ಪಡ್ಕೊಳ್ಳುವ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾವು ಈ ಸಂದರ್ಭದಲ್ಲಿ ಜಂಟಿ ಸಂಸ್ಥೆಯ ಪರವಾಗಿ ನಾವು ಕೇಳಿಕೊಳ್ಳುತ್ತಾ, ಇದೀಗ ಈ ಕಾರ್ಯಕ್ರಮದ ಕೊನೆಯ ಭಾಗ ವಂದನಾರ್ಪಣೆಯನ್ನ ಕಲಾವಿದರು ಅದೇ ರೀತಿ ಶಾರದಾ ಸೇವಾ ಟ್ರಸ್ಟ್ನ ಟ್ರಸ್ಟಿಯಾದಂತಹ ಶ್ರೀ ತೋನ್ಸೆ ಪುಷ್ಕರ್ ಕುಮಾರ್ ತಮ್ಮೊಂದಿಗೆ. ಎಲ್ರಿಗೂ ನಮಸ್ಕಾರ. ಕೋವಿಡ್-19 ವ್ಯಾಕ್ಸಿನೇಷನ್ ತಗೊಳ್ಳಿಕ್ಕೆ ಮನುಷ್ಯರೇ ಹಿಂದೆ ಮುಂದೆ ನೋಡುವಂಥ ಈ ಸಂದರ್ಭದಲ್ಲಿ ಬಾಯಬಾರದಂಥ ಪ್ರಾಣಿಗಳಿಗೆ ಇಂತಹ ಒಂದು ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡೋದು ಹೇಗೆ ಅಂತ ಚಿಂತಿಸಬೇಕಾದವರು ಮನುಷ್ಯರೇ ಆಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ವಿಶೇಷವಾದಂಥ ಚುನಾಯಿ ಕಡಿತದ ನಿರೋಧಕ ಶಕ್ತಿಯ ಈ ಒಂದು ವ್ಯಾಕ್ಸಿನ್ ಕೊಡುವಂಥ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ಇಲ್ಲಿ ಯಾರಿಂದ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ನಮ್ಮ ರೋಟರಿ ಸಮುದಾಯ ದಳ ಹಾಗೆ ಇದಕ್ಕೆ ಬೆನ್ನೆಲುಬಾಗಿ ನಿಲ್ಲುವಂಥ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಇದರ ಅಧ್ಯಕ್ಷರಾದಂಥ ಜಯಕುಮಾರ್ ಅವರು ಅಂದಿನಿಂದಲೂ ಇವತ್ತಿನವರೆಗೂ ಮಂಗಳೂರಿನಲ್ಲಿ ಇರ್ಬೋದು, ಇಲ್ಲಿ ಸಮುದಾಯ ದಳದ ಸಂಘಟನೆಯಲ್ಲಿ ಇರ್ಬೋದು, ಅದೆಷ್ಟು ನಿರಂತರವಾಗಿರ್ತಕ್ಕಂಥ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಲೆಕ್ಕ ಇಲ್ಲ. ಹಾಗಾಗಿ ಈಗ 2 ವರ್ಷದಿಂದ ಎಲ್ಲ ಸಂಘ ಸಂಸ್ಥೆಗಳಿಗೆ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಆದರೂ ಕೂಡ ಈ ವರ್ಷ ಸ್ವಲ್ಪ ಈಗ ಸಾಧಾರಣ 100ಕ್ಕೆ ಕಡಿಮೆ ಆಗುವಂಥ ಪರ್ಸೆಂಟೇಜ್ನಲ್ಲಿ ನಮ್ಮ ಒಂದು ಕೋವಿಡ್-19ನ ಒಂದು ಮಾರಕ ರೋಗದ ವ್ಯವಸ್ಥೆ ಇರುವುದರಿಂದ ಸ್ವಲ್ಪ ಚಟುವಟಿಕೆಗಳು ಸಂಘ ಸಂಸ್ಥೆಗಳು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ನಮ್ಮ ಶಾರದಾ ಮಹೋತ್ಸವ ಸಮಿತಿ ಎಲ್ಲ ಸದಸ್ಯರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ಪ್ರತಿ ವರ್ಷವೂ ಇಂತಹ ಒಂದು ಸಾಮಾಜಿಕ ಚಟುವಟಿಕೆ ಇದು ಮಾತ್ರ ಅಲ್ಲ, ಇನ್ನು ಬೇರೆ ಚಟುವಟಿಕೆ ಕೂಡ ಏನಿದ್ರೂ ಕೂಡ ನಮ್ಮ ಸಂಸ್ಥೆಯ ಸಹಯೋಗದಿಂದ ನೀವು ಮಾಡಬೇಕು ಅಂತೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇವತ್ತು ಈ ಕಾರ್ಯಕ್ರಮವನ್ನು ಚಾಲನೆಗೊಳಿಸಿದ್ದಾರೆ ನಮ್ಮ ರೋಟರಿ ಕ್ಲಬ್ ಮಂಗಳೂರು ಪೂರ್ವ ಇದರ ಅಧ್ಯಕ್ಷರು, ಈಗ ಅಧ್ಯಕ್ಷರಾಗಿದ್ದ ವಿನ್ಸೆಂಟ್ ರಸಗತ್ ಅವರು ಬಹಳ ಉತ್ತಮ ರೀತಿಯಲ್ಲಿ ಮಾತನಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ನಾವು ಅರ್ಪಿಸ್ತಾ ಇದ್ದೇವೆ. ಹಾಗೆ RCC ಚೇರ್ಮನ್ ಆಗಿರ್ತಕ್ಕಂಥ ಶ್ರೀಯುತ ಬಾಲಕೃಷ್ಣ ಶೆಟ್ಟರ್ ಅವರಿದ್ದಾರೆ. ಹಾಗೆ ರೋಟರಿ ಸಮುದಾಯ ದಳ ಕೊಲ್ಯ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಸವಿತಾ ಸಂತೋಷ್, ಕಾರ್ಯದರ್ಶಿ ಮಧುಕಿರಣ್ ಅವರು, ಆಮೇಲೆ ಶಾರದಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ ಹೆಚ್ ಅವರು, ಕಾರ್ಯದರ್ಶಿ ರಾಜೇಶ್ KS ಅವರು, ಆಮೇಲೆ ಖ್ಯಾತ ಉದ್ಯಮಿ ಶ್ರೀಯುತ ಸೌಂದರ್ಯ ರಮೇಶ್ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಹಾಗೆ ಎನಿಮಲ್ ಕೇರ್ನ ಮಮತಾ ಅವರಿದ್ದಾರೆ. ಹಾಗೆ ಯುವ ವಾಹಿನಿಯ ಕೊಲ್ಯ ಘಟಕದ ಅಧ್ಯಕ್ಷರು ಮೋಹನ್ ಮಾಡೂರು, ಹಾಗೆ ಸಮಾಜ ಸೇವಾ ನಿರ್ದೇಶಕರು ಜಯಂತ್ ನೆತ್ತಿಲ, ಹಾಗೆ ಇನ್ನುಳಿದಂಥ ಎಲ್ಲ ಪರಿಸರದ ಸಂಘ ಸಂಸ್ಥೆಗಳು ಹಾಗೂ ನಮ್ಮ ಸಮಿತಿಯ ಎಲ್ಲ ಸದಸ್ಯರು, ರೋಟರಿ ಕ್ಲಬ್ಬಿನ ಸದಸ್ಯರೆಲ್ಲರಿಗೂ ಕೂಡ ಅತ್ಯಂತ ಆತ್ಮೀಯವಾದಂಥ ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಜೊತೆ ವಿಶೇಷವಾಗಿ ನಾಯಿಗಳ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಿದಂಥ ಎಲ್ಲ ಸಾರ್ವಜನಿಕರು ಇಲ್ಲಿ ಬಂದಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮಾಧ್ಯಮದವರು ನಮ್ಮ ಪುಸ್ತಕಗಳಲ್ಲಿ ಇರ್ಬೋದು, ನಮ್ಮ ಮತ್ತೆ ನಿಮ್ಮ ಉಳಿದ ಪ್ರಚಾರಗಳಿರ್ಬೋದು. ಈ ರೀತಿಯ ಒಂದು ಮಾಧ್ಯಮ ಮುಖೇನ ಇದು ಜನರಿಗೆ ಸ್ಪಂದಿಸ್ತದೆ. ಹಾಗಾಗಿ ಅದರ ಸದುಪಯೋಗವನ್ನು ಪಡ್ಕೊಳ್ತಾರೆ. ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿವಂದನೆಗಳನ್ನು ಸಲ್ಲಿಸಿ ವಂದನಾರ್ಪಣೆಯನ್ನು ಮುಗಿಸ್ತಾ ಇದ್ದಾರೆ. ಮತ್ತು ನಿರೂಪಣೆ ಮಾಡಿದ್ದಾರೆ ಬಹಳ ಚಂದವಾಗಿ. ನಾನು ಭಾರತೀಯ ತೊಂದರೆಯಲ್ಲಿ ಎಲ್ಲವನ್ನು ಮುಗಿಸುವಂಥ ಬಹಳ ಒಳ್ಳೆಯ ಟ್ಯಾಲೆಂಟ್ ಇರತಕ್ಕಂಥ ಕುಸುಮಾರ್ಕರ್ ಕುಂಪಲ ಇವರು ಮಾಜಿ ಅಧ್ಯಕ್ಷರು ಯುವ ವಾಹಿನಿ ಪಲ್ಯ, ಇವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾರೆ.
ಈ ಕಾರ್ಯಕ್ರಮದಲ್ಲಿ ಬೆಕ್ಕು ಹಾಗೂ ನಾಯಿಗಳ ಉಚಿತವಾಗಿ ದತ್ತು ಕೊಡುವಂತಹ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಕಾರ್ಯಕ್ರಮದಲ್ಲಿ ಬೆಕ್ಕು ಹಾಗೂ ಗಂಡಿಗೂ ಮಾಡ್ಬಿಟ್ಟು ತಗೊಂಡು ಹೋಗ್ತದೆ. ಬೇರೆ ಏನಾದರೂ ಪ್ರಶ್ನೆ ಇದೆಯಾ ನಿಮಗೆ? ನನ್ನ ನಂಬರ್ ಕೊಡ್ತೀನಿ, ಆಮೇಲೆ ಕಳಿಸ್ತೀನಿ.